ದೇಶದ ಪ್ರತಿಷ್ಠಿತ ಅಡುಗೆ ಸ್ಪರ್ಧೆ ಸೋನಿ ಲಿವ್ನಲ್ಲಿ ಪ್ರಸಾರವಾದ ಮಾಸ್ಟರ್ ಶೆಫ್ನ 8ನೇ ಆವೃತ್ತಿಯ ವಿಜೇತರಾಗಿರುವ ಮಂಗಳೂರಿನ ಮೊಹಮ್ಮದ್ ಆಶಿಕ್ ಅವರನ್ನು ಮಂಗಳೂರು ವಿಮಾನ ನಿಲ್ದಾಣದಲ್ಲಿ ಅದ್ಧೂರಿಯಾಗಿ ಸ್ವಾಗತಿಸಲಾಯಿತು. ಅಂತಾರಾಷ್ಟ್ರೀಯ ಖ್ಯಾತಿಯ ಸೂಪರ್ ಸ್ಟಾರ್ ಶೆಫ್ಗಳು ತೀರ್ಪುಗಾರರಾಗಿದ್ದಂತಹ ಸೋನಿ ಲಿವ್ನಲ್ಲಿ ಪ್ರಸಾರವಾಗಿರುವಂತಹ ಮಾಸ್ಟರ್ ಶೆಫ್ ಸ್ಪರ್ಧೆಯಲ್ಲಿ ಚಾಂಪಿಯನ್ ಆಗಿರುವಂತಹ ಮೊಹಮ್ಮದ್ ಆಶಿಕ್ಗೆ ಚೆಂಡೆ ವಾದ್ಯಗಳ ಸಹಿತ ಮಂಗಳೂರು ವಿಮಾನದಲ್ಲಿ ಭರ್ಜನ ಸ್ವಾಗತ ನೀಡಲಾಯಿತು. ಬಳಿಕ ಮೆರವಣಿಗೆಯಲ್ಲಿ ಪಿಜ್ಜಾ ಮಾಲ್ಗೆ ಆಗಮಿಸಿದ ಆಶಿಕ್ ಅವರನ್ನು ನೋಡಲು ಅಭಿಮಾನಿಗಳು ಅಪಾರ ಸಂಖ್ಯೆಯಲ್ಲಿ ಆಗಮಿಸಿದ್ರು. ಈ ಪೈಕಿ ಮಹಿಳೆಯರೇ ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ರು. ನಿಗದಿತ ಸಮಯಕ್ಕಿಂತ 1 ಗಂಟೆ ತಡವಾಗಿ ಆಗಮಿಸಿದ್ರು ಕೂಡ ಅವರಿಗಾಗಿ ಅಭಿಮಾನಿಗಳು ಕಾದಿದ್ರು. ತನ್ನ ಕುಟುಂಬಸ್ಥರು, ಮಿತ್ರರು, ಅಭಿಮಾನಿಗಳನ್ನು ಕಂಡು ಆಶಿಕ್ ಫುಲ್ ಖುಷಿಯಾಗಿದ್ದು ಎಲ್ಲರಿಗೂ ಧನ್ಯವಾದ ಸಮರ್ಪಿಸಿದ್ರು.